ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಎಲ್ಲ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇನ್ನೂ ಒಂದು ತಿಂಗಳು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮೊಬೈಲು ಸರಿ ಇರಲಿಲ್ಲ, ನಂದು ಡಿಸ್ಪ್ಲೇ ಹೋಗಿತ್ತು. ಕೃಷ್ಣ ಕೆಳಗಡೆ ಹಾಕಿ ಈ ಥರ ಇಟ್ಕೊಂಡು ಕೆಳಗಡೆ ಟಪ್ ಡಿಸ್ಪ್ಲೇ ಎಲ್ಲ ಹೋಗಿತ್ತು. 2 ಸಲ ಆಯಿತು. ಇದು 2 ದಿನ ಆಯ್ತು ಅಷ್ಟೇ ಸರಿ ಮಾಡಿಸ್ಕೊಂಡು ಬಂದು. ಹಾಗಾಗಿ ವೀಡಿಯೋಸು ಸರಿ ಮಾಡೋಕ್ಕಾಗ್ತಿರಲಿಲ್ಲ. ಹಾಗೆ ನನಗೆ ಸ್ವಲ್ಪ ಇವಾಗ ಬತ್ತಿ ಮಾಡ್ತಾ ಇದ್ದೀನಿ, ಅದರ ಅವಶ್ಯಕತೆ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಬತ್ತಿ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ತಿಂಗಳು ಮಾತ್ರ ಸ್ವಲ್ಪ ಬರೋ ತಿಂಗಳಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ, ನೋಡಬೇಕು. ಹಾಗಂತ ನಾನು ಮರ್ತು ಬಿಡಬೇಡಿ, ಖಂಡಿತ ಮಧ್ಯೆ ಮಧ್ಯೆ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಟೈಮ್ ಆದರೆ. ತಂಗಿರುವಾಗ ಸ್ವಲ್ಪ ಸಹಾಯ ಆಗ್ತಾ ಇತ್ತು, ಇವಾಗ ಅವಳು ಇಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಹನಿದು ಆನ್ಲೈನ್ ಕ್ಲಾಸ್ ಕೂಡ ಆಗ್ತಿರತ್ತಲ್ವ, ಮೊಬೈಲ್ ಅವಳ ಹತ್ರ ಇರುತ್ತೆ. ಹಾಗಾಗಿ ನನಗೆ ಮೊಬೈಲ್ ಬಳಸೋಕ್ಕೆ ಆಗ್ತಾ ಇಲ್ಲ. ಹಾಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸು ಅಷ್ಟೇ, ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ವೀಡಿಯೋಸ್ ನಾನು ನೋಡ್ತಾ ಇದ್ದೀನಿ, ಕಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ. ನನಗೆ ಕೆಲಸದವರೆಲ್ಲ ಇರುವಾಗ ಊಟ ತಿಂಡಿ ಎಲ್ಲ ಮಾಡಬೇಕಾಗತ್ತೆ, ಮನೆ ಕೆಲಸ ಜೊತೆಗೆ ಮಗುನೂ ನೋಡ್ಕೊಬೇಕು, ಹಾಗೆ ಹೀಗೆ ಅಂತ ತುಂಬ ಕೆಲಸ ಎಲ್ಲ ಇರುತ್ತೆ. ಸೊ ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ, ಯಾರು ಬೇಜಾರು ಮಾಡ್ಕೊಬೇಡಿ. ವೀಡಿಯೋ ಖಂಡಿತ ನೋಡ್ತಾ ಇದ್ದೀನಿ, ಕಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಆದರೂ ಟೈಮ್ ಸಿಕ್ತಾಗೆಲ್ಲ ಕಮೆಂಟ್ ಮಾಡ್ತಾ ಇರ್ತೀನಿ. ಇವತ್ತಿನ ವಿಷಯ ಏನು ಅಂತ ನಿಮಗೆ ಟೈಟಲ್ ನೋಡುವಾಗ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಭಗವದ್ಗೀತೆ ಪುಸ್ತಕ ಫ್ರೀಯಾಗಿ ಸಿಗ್ತಾ ಇದೆ. ನನಗೂ ತುಂಬ ಖುಷಿಯ ವಿಚಾರ ಆಗಿತ್ತು. ನನ್ನ ತಮ್ಮ ಅಕ್ಷಯ್ ಲಿಂಕ್ ಕಳಿಸಿದ್ದ ಭಗವದ್ಗೀತೆ ಪುಸ್ತಕ ಫ್ರೀಯಾಗಿ ಸಿಗ್ತಾ ಇದೆ ಅಕ್ಕ, ನಾನು ಆರ್ಡರ್ ಮಾಡಿದ್ದೀನಿ, ಬಂದಿದೆ ಅಂತ. ಹಾಗಾಗಿ ನಾನು ಆರ್ಡರ್ ಮಾಡಿದೆ ನನ್ನ ಮೊಬೈಲಲ್ಲಿ. ಹಾಗೆ ನನ್ನ ತಂಗಿನೂ ಮಾಡಿದ್ದು, ಹಾಗೆ ಪಚ್ಚು ಮಾಡಿದ್ದ. ಹಾಗೆ ಇನ್ನು ಕೆಲವರಿಗೆ ಪಾಪ ಅವ್ರ ಮೊಬೈಲಲ್ಲಿ ಲಿಂಕ್ ಓಪನ್ ಆಗ್ತಿರಲಿಲ್ಲ, ಹಾಗಾಗಿ ನಾನೇ ನನ್ನ ಮೊಬೈಲಿಂದ ಮಾಡಿಕೊಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಭಗವದ್ಗೀತೆ ಪುಸ್ತಕನ ತಗೊಳ್ಳಿ, ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಸಿಗ್ತಾ ಇದೆ. ಇದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ. ಆವಾಗ ಅದರಲ್ಲಿ ಕೆಲವೊಂದು ಆಪ್ಷನ್ಗಳನ್ನು ಕೇಳ್ತಾರೆ. ನಿಮ್ಮ ದೇಶ ಯಾವುದು, ಹಾಗೆ ಇಮೇಲ್ ಕೇಳ್ತಾರೆ, ಫೋನ್ ನಂಬರ್ ಕೇಳ್ತಾರೆ, ವಿಳಾಸ ಕೇಳ್ತಾರೆ. ಇದಿಷ್ಟನ್ನು ಹಾಕಿ ನೀವು ಪ್ರೊಸೀಡ್ ಅಂತ ಕೊಟ್ಟರೆ, ಕ್ಲಿಕ್ ಮಾಡಿದರೆ ಕ್ವಾಂಟಿಟಿನೂ ಎಲ್ಲ ಕೇಳ್ತಾರೆ, ಮಾಡಿ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಒಂದು OTP ಬರುತ್ತೆ. OTPನ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಹಾಕಿ ಆವಾಗ ಭಗವದ್ಗೀತೆ ಪುಸ್ತಕ ಆರ್ಡರ್ ಆಗುತ್ತೆ. ಯಾರಿಗಾದರೂ ಭಗವದ್ಗೀತೆ ಪುಸ್ತಕ ಬೇಕಿದ್ದರೆ, ನಿಮಗೆ ಆರ್ಡರ್ ಮಾಡೋಕ್ಕೆ ಗೊತ್ತಿಲ್ಲದಿದ್ದರೆ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂದರೆ, ದಯವಿಟ್ಟು ನನ್ನ ಇಮೇಲ್ಗೆ ನೀವು ಮೆಸೇಜ್ ಮಾಡಿ, ನನ್ನ ಮೊಬೈಲಿಂದನೇ ನಿಮಗೆ ನಾನು ಆರ್ಡರ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ತೀನಿ. ನಿಮ್ಮ ಇಮೇಲ್ ಹಾಗೂ ಫೋನ್ ನಂಬರ್ನಲ್ಲಿ ಕೊಟ್ಟರೆ ಸಾಕು. ಹಾಗೆ ಈ ವಿಷಯನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಭಗವದ್ಗೀತೆ ಪುಸ್ತಕ ತುಂಬ ಒಳ್ಳೆಯ ಪುಸ್ತಕ. ಇದರಿಂದ ನಿಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ನೀವು ಕಾಣಬಹುದು. ಇದಕ್ಕೆ ಸಾಕ್ಷಿ ಅಂದರೆ ನಾನು ಫಸ್ಟ್ ಭಗವದ್ಗೀತೆ ಪುಸ್ತಕ ತಗೊಂಡಿದ್ದು ಉಡುಪಿಯಲ್ಲಿ. ಈ ಪುಸ್ತಕ ಸ್ವಲ್ಪ ಓದಾಗಿದೆ. ಎಲ್ಲದಕ್ಕೂ ಟೈಮ್ ನಾವು ಕೊಡ್ತೀವಿ, ಮೊಬೈಲ್ಗಂತೂ ಗಂಟೆಗಟ್ಟಲೆ ಕೊಡ್ತೀವಿ. ಅಂಥದ್ರಲ್ಲಿ ಒಂದು 5 ನಿಮಿಷ ನೀವು ಈ ಪುಸ್ತಕಕ್ಕೆ ನಿಮ್ಮ ಸಮಯನ ಮೀಸಲಿಟ್ಟರೆ ನಿಮ್ಮ ಜೀವನ ತುಂಬ ಖುಷಿದಾಯಕವಾಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟೇ ಅಲ್ಲ, ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ನಾನು ಈ ಪುಸ್ತಕದಲ್ಲಿದೆ ಇದು ಇದನ್ನ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಬರೆದಿರೋ ಪುಸ್ತಕ ಇದು. ಗಾಂಧೀಜಿಯವರು ಮಾತು ಹೇಳಿದ್ದಾರೆ, ಸಂಶಯಗಳು ಬೆನ್ನು ಹತ್ತಿದಾಗ, ನಿರಾಶೆಗಳ ಧಾರೆ ಎದುರಾದಾಗ, ದಿಗಂತದಲ್ಲಿ ಇನ್ನಾವ ಆಶಾಕಿರಣಗಳು ಮೂಡಿಬಾರದಿದ್ದಾಗ ನಾನು ಭಗವದ್ಗೀತೆಯ ಮೊರೆ ಹೋಗುತ್ತೇನೆ. ಅದು ನನಗೆ ಸಾಂತ್ವನ ನೀಡಿ ಸಹಿಸಲಾಗದ ದುಃಖ ದುಮ್ಮಾನಗಳ ನಡುವೆಯೂ ಹರ್ಷಚಿತ್ತನಾಗುವಂತೆ ಮಾಡುತ್ತದೆ. ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತವೆ. ಗಾಂಧೀಜಿಯವರು ಹೇಳಿರೋ ಮಾತು ಇದು. ಖಂಡಿತ ನಿಮಗೆ ಜೀವನದಲ್ಲಿ ತುಂಬ ಬೇಜಾರಾದಾಗ ಅಥವಾ ಯಾರೂ ಇಲ್ಲ ಅನ್ನಿಸ್ದಾಗ, ಒಂಟಿಯಾಗಿ ಹೋದೆ, ನನ್ನ ಜೀವನದಲ್ಲಿ ಇನ್ನೇನು ಮಾಡೋಕ್ಕಿಲ್ಲ, ನನ್ನ ಜೀವನನೇ ಮುಗ್ದೋಯ್ತು ಅಂತ ಕೆಲವರು ಇದ್ದೇ ಇರ್ತಾರೆ. ಸೊ ಅಂಥವರು ಈ ಪುಸ್ತಕನ ಓದಿ, ಇದರಿಂದ ನಿಮ್ಮ ಜೀವನ ಖಂಡಿತ ಬದಲಾಗುತ್ತೆ. ಇದರಲ್ಲಿರುವ ವಿಷಯಗಳು ನಿಮ್ಮ ಜೀವನದ ಒಂದು ದಿಕ್ಕನ್ನೇ ಬದಲಾಯಿಸುತ್ತೆ ಖಂಡಿತವಾಗ್ಲೂ. ಆದಷ್ಟು ಮಕ್ಕಳಿಗೂ ಇದನ್ನ ಓದೋಕ್ಕೆ ಕೊಡಿ. ಹಾಗೆ ಇದು ನೋಡಿ, ಇದು ಆರ್ಡರ್ ಮಾಡಿ ಬಂದಿರೋ ಪುಸ್ತಕ. ಇದು ಓದಿಲ್ಲ ಇನ್ನು ನಾನು. ತುಂಬ ಚೆನ್ನಾಗಿದೆ. ಯಥಾರ್ಥ ಗೀತಾ ಅಂತ ಇದರ ಹೆಸರು. ಶ್ರೀಮದ್ ಭಗವದ್ಗೀತಾ ಯಥಾರ್ಥ ಗೀತಾ ಮಾನವ ಧರ್ಮಶಾಸ್ತ್ರ. ಇದನ್ನ ಬರೆದಿರೋರು
ಪರಮ ಪೂಜ್ಯ ಶ್ರೀ ಪರಮಹಂಸ ಮಹಾರಾಜರ ಕೃಪಾ ಪ್ರಸಾದರಾದ ಸ್ವಾಮಿ ಶ್ರೀ ಅಡಗಡನಂದಾಜಿ ಶ್ರೀ ಪರಮಹಂಸಾಶ್ರಮ ಶಕ್ತಿ ಶೇಷಗಢ, ಉತ್ತರ ಪ್ರದೇಶ, ಭಾರತ. ಭಗವದ್ಗೀತೆನ ಓದೋಕ್ಕೆ ಶುರು ಮಾಡಿ ಅದರಲ್ಲಿ ನಾವು ಹೇಗಿರಬೇಕು, ಯಾವ ಥರ ಇರಬೇಕು, ಯಾವ ತಪ್ಪು ಯಾವ ಸರಿ ಇದೆಲ್ಲ ಗೊತ್ತಾಗುತ್ತೆ. ಮನುಷ್ಯರು ತಪ್ಪು ಮಾಡೇ ಮಾಡ್ತೀವಿ. ತಪ್ಪು ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನ ತಿಳ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ. ಹಾಗಾಗಿ ನಾನು ನಿಮಗೆ ಭಗವದ್ಗೀತೆನ ಓದಿ ಅಂತ ಹೇಳ್ತೀನಿ. ದಯವಿಟ್ಟು ಪ್ಲೀಸ್ ಎಲ್ಲರೂ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಈ ವಿಷಯನ ಎಲ್ರಿಗೂ ಶೇರ್ ಮಾಡಿ, ಈ ಲಿಂಕ್ನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಬರ್ತ್ಡೇ, ಸಂಧ್ಯಾ ಅಂತ ಹೇಳೋರು. ಅವ್ರು ನನಗೆ ಮೆಸೇಜ್ ಮಾಡಿ ಹೇಳಿದರು, ನನಗೆ ಅಕ್ಕ 12ಕ್ಕೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತ. ಹುಟ್ಟುಹಬ್ಬದ ಶುಭಾಶಯಗಳು ಸಂಧ್ಯಾ. ನಿಮಗೆ ಯಾವಾಗಲೂ ಖುಷಿಯಾಗಿರಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಖುಷಿನೇ ತುಂಬಿರಲಿ ಅಂತ ಹಾರೈಸ್ತೀನಿ. ಹಾಗೆ ನಿಮ್ಮ ಪ್ರೀತಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಕಮೆಂಟ್ ಎಲ್ಲ ನೋಡುವಾಗ ನನಗೆ ತುಂಬಾ ಖುಷಿಯಾಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ಗೆ. ಹಾಗೆ ಇನ್ನೊಂದು ಸಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಕಮೆಂಟ್ ಮಾಡಿ ಹೇಳಿದಾಗ, ಅಕ್ಕ ಬರ್ಡೇ ಇದೆ ವಿಶ್ ಮಾಡಿ ಅಂತ. ಸೊ ಒಬ್ಬ ಸಬ್ಸ್ಕ್ರೈಬರ್ ನಮ್ಮ ಹತ್ರ ಈ ಥರ ಎಲ್ಲ ಮಾತಾಡಿದಾಗ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ನಮಗೆ ತುಂಬಾ ಖುಷಿ ಕೊಡ್ತಾರೆ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ಆದಷ್ಟು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಬಟ್ ಇವಾಗ ಸ್ವಲ್ಪ ತೊಂದರೆ ಇರೋದ್ರಿಂದ ಆಗ್ತಾಯಿಲ್ಲ ಅಷ್ಟೇ ವೀಡಿಯೋ ಮಾಡೋಕ್ಕೆ. ಹಾಗಂತ ನಿಮ್ಮ ಲಕ್ಷ್ಮಿನ ಯಾರೂ ಮರಿಬೇಡಿ. ನನ್ನ ಹಳೆ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಅಷ್ಟರೊಳಗೆ ನಾನು ಮತ್ತೆ ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಡುಗಳು, ಹಾಗೆ ರೆಸಿಪಿಗಳು, ಹಾಗೆ ನಮ್ಮ ಹಳ್ಳಿಯ ಜೀವನ, ತುಂಬ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಏನು ಮಾಡೋದು, ಸಮಯ ಕೈ ಕೊಡ್ತಾ ಇದೆ. ಎಲ್ಲ ವೀಡಿಯೋಸ್ಗಳು ಮಾಡಬೇಕಂತ ತುಂಬಾ ಆಸೆ ಇದೆ. ಏನು ಮಾಡಿದ್ದು ಕೆಲವೊಂದು ಸಲ ತೊಂದರೆಗಳಿರುತ್ತೆ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಬರೋ ತಿಂಗಳಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ. ಇವತ್ತು ಈ ವಿಷಯ ಹೇಳಬೇಕಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ ನಾನು. ಹಾಗೆ ಸಂಧ್ಯಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ದಯವಿಟ್ಟು ಎಲ್ಲರೂ ಭಗವದ್ಗೀತೆ ಪುಸ್ತಕಗಳನ್ನ ತಗೊಳ್ಳಿ ಅಂತ ಇನ್ನೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ. ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ದಯವಿಟ್ಟು ಎಲ್ಲರೂ ಹೋಗಿ ಆರ್ಡರ್ ಮಾಡಿ ಓದಿ ನಿಮ್ಮ ಜೀವನನ ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಭಗವದ್ಗೀತೆ ಪುಸ್ತಕನ ತಗೊಳ್ಳೋ ಹಾಗೆ ಆಗಲಿ ಅಂತ ನನ್ನ ಆಸೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ.